ಪುತ್ತೂರುಪೇಟೆಯಲ್ಲಿ ವಾಹನ ಸಂಚಾರ ಮತ್ತು ಪಾರ್ಕಿಂಗ್ ಸಮಸ್ಯೆಗೆ ಸಂಬಂಧಿಸಿ ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್ ಅವರ ನೇತೃತ್ವದಲ್ಲಿ ಪುತ್ತೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ವರ್ತಕರ ಸಭೆ ನಡೆಯಿತು. ಡಿವೈಎಸ್ಪಿ ಡಾಕ್ಟರ್ ಗಾನಾ ಪಿ ಕುಮಾರ್ ಅವರು ಮಾತನಾಡಿ, ಪುತ್ತೂರು ನಗರ ವ್ಯಾಪ್ತಿಯಲ್ಲಿ 26 ಕಡೆ ಆಟೋ ರಿಕ್ಷಾ ಪಾರ್ಕುಗಳು ಉಳಿದಂತೆ ಹಲವು ಕಡೆ ಇತರ ವಾಹನಗಳಿಗೆ ಪಾರ್ಕಿಂಗ್ ಸಮಸ್ಯೆ ಇದೆ. ಇದಕ್ಕೆ ಅಂಗಡಿ ಸಂಸ್ಥೆಯ ಮಳಿಗೆಯ ಎದುರು ಗ್ರಾಹಕರಿಗೆ ಅವರೇ ಪಾರ್ಕಿಂಗ್ ಸೌಲಭ್ಯ ಒದಗಿಸಬೇಕಾಗುತ್ತದೆ. ಆದರೆ ಬಹುತೇಕ ಕಡೆ ವಾಹನ ಪಾರ್ಕಿಂಗ್ ಸಮಸ್ಯೆ ಇದೆ. ಈ ಕುರಿತು ಕೆಲವೊಂದು ಕಡೆ ಖಾಸಗಿ ಸ್ಥಳಗಳಲ್ಲಿ ವಾಹನ ಪಾರ್ಕಿಂಗ್ ಕುರಿತು ಮಾತುಕತೆ ನಡೆಸಲಾಗುತ್ತಿದೆ. ನಗರಸಭೆಯು ಮುತುವರ್ಜಿ ವಹಿಸುವಂತೆ ಅವರು ವಿನಂತಿಸಿದರು. couple of them only some roads ಈಗ ಅವರು ದಿನ ಹೋಗಿ ಮಾತಾಡಿ ಒಂದಿನ ರೆಕ್ಟಿಫೈ ಮಾಡಿಸಿ ಸರಿ ಮಾಡಿಸ್ತಾರೆ. ಎಲ್ಲ ಅಪ್ಗ್ರೇಡ್ ಆಗಲಿಕ್ಕೆ ಇದೆ. ಸೊ ಎಂಟೈರ್ ಈಗ ಟೌನ್ ಅಂದ್ರೆ ದ ಟೌನ್ ಇಸ್ ಯೋರ್ ಟೌನ್. ಅಲ್ಲ ನಿಮ್ಮ ವ್ಯಾಪಾರ ನಡೆಯುತ್ತೆ, ಇಟ್ ಇಸ್ ಯೋರ್. ಯಾಕಂದ್ರೆ ಏನೇ ಇದ್ರು ಸೆಕ್ಯೂರಿಟಿ ಸರ್ವಿಸಸ್ ಮೋರ್ ದೆನ್ ಅಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಆಲ್ ಆಫ್ ಯು. ಸೊ ಆ ನಿಟ್ಟಿನಲ್ಲಿ ನೀವು ಒಮ್ಮೆ ಮಾತಾಡಿಕೊಂಡು ಯಾವ ಥರ ಮಾಡ್ಬೋದು. ಈಗ ನಿಮ್ಮಲ್ಲೇ ಇರ್ತಾರೆ, ಈಗ CCTV ಕ್ಯಾಮ್ರಾಸ್ ಯೂನಿಟ್ಸ್ ಆಗಲಿ, ಶಾಪ್ಸ್ ಆಗಲಿ, ನಿಮ್ಗೆ ಗೊತ್ತಿರೋರು ಇರ್ತಾರೆ. ಈಗ ನಿಮ್ಮ ಶಾಪ್ಸ್ ಇದೆ ಕ್ಯಾಮ್ರಾಸ್, ನಿಮ್ಮ ಆ ಕ್ಯಾಮ್ರಾಸ್ನ ಸ್ವಲ್ಪ ರೋಡಿಗೆ ಇಂಥ ಬೇಸ್ಗೆ ಯಾಕಂದ್ರೆ ಎಷ್ಟೊಂದು ಏನಾಗುತ್ತೆ, ಶಾಪ್ ಬಾಗಿಲಿಗೆ ಕ್ಯಾಮ್ರಾಸ್ ಹಾಕೊಂಡಿರ್ತಾರೆ ಅಂಡ್ ರೋಡಿಗೆ ಹಾಕಿ ಕ್ಯಾಮ್ರಾ, ಅದು ಶಾಪ್ಸ್ ಬಾಗಿಲಿಗೆ ಹಾಕಿದ್ರೆ ಅದಕ್ಕೊಂದು ಬಟ್ಟೆ ಹಾಕಿಬಿಟ್ಟು ಒಳಗೆ ಹತ್ತಿ ಹೋಗ್ತಾ ಇದ್ದಾರೆ. ಅಂಡ್ ಮೆನಿ ಆಫ್ ದ ಕ್ಯಾಮ್ರಾಸ್ ಏನಿದೆ ಶಾಪ್ಸ್ ಅಲ್ಲಿ ಅದನ್ನ ನೀವು ಡೈರೆಕ್ಟ್ ಆಗಿ ಜಿಮೇಲ್ ನಿಮ್ಮ ಬೇರೆ ಯಾವ್ದಾದ್ರು ಮೇಲಿಗಾಗಿ ಆಕ್ಸೆಸ್ ತಗೋತಾ ಇಲ್ಲ. ಸೊ ಅವ್ರು ಬಂದಿರೋ ಕಳ್ಳರಿಗೂ ಗೊತ್ತಿದೆ ಅದು ಅರ್ಧ ಜನ ಆಕ್ಸೆಸ್ ಫೋನಿಗೆ ತಗೊಳ್ಳೋದಿಲ್ಲ ಅಂತ ಅವರು DVR ಕತ್ಕೊಂಡು ಹೋಗ್ತಾ ಇದ್ದಾರೆ. ಸೊ DVR ಕದ್ರೆ ನಿಮ್ಮ CCTV ಇದ್ರೂ ಸಹ ಅದು ಏನು ಉಪಯೋಗ ಆಗ್ತಾ ಇದೆ. ಸೊ ಅದನ್ನ ಒಂದು CCTV ಎಲ್ಲ ಕಡೆ ಯಾವ ರೀತಿ ಮಾಡ್ಬೋದು ಅಂತ ನೀವೆಲ್ಲ ಒನ್ ಒಪಿನಿಯನ್ಗೆ ಬಂದ ನಂತರ ನಮಗೆ ತಿಳಿಸಿದ್ರೆ ಎಲ್ಲ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ನಮ್ಗೆ ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ಬೇಕಾಗ್ಬೋದು ಅಂತ ಅದನ್ನು ಸಹ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನಗರಸಭೆ ಅಧ್ಯಕ್ಷ ಕೆ ಜೀವಂತರ್ ಜೈನ್ ಅವರು ಮಾತನಾಡಿ, ಈಗಾಗಲೇ ಪೇಟೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ತಾತ್ಕಾಲಿಕವಾಗಿ ಕಿಲ್ಲೆ ಮೈದಾನದಲ್ಲಿ ಪಾರ್ಕಿಂಗ್ಗೆ ಉಚಿತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮುಂದಿನ ದಿನ ಕಾಯಂ ವ್ಯವಸ್ಥೆಗೂ ಚಿಂತನೆ ನಡೆಸಲಾಗಿದೆ. ಅದೇ ರೀತಿ ನೆಲ್ಲಿಕಟ್ಟಿಯಲ್ಲಿರುವ ಅರಣ್ಯ ಇಲಾಖೆಯ ಸ್ಥಳವನ್ನ ಕೇಳಲಾಗಿದೆ. ಈ ಕುರಿತು ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೆಸಲಾಗುತ್ತಿದೆ. ಮುಂದಿನ ದಿನ ಸುಗಮ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದೆಂದು ಹೇಳಿದರು. ಸಭೆಯಲ್ಲಿ ವರ್ತಕರು ಬೀದಿ ಬದಿಯ ವ್ಯಾಪಾರ ತೆರವು ಮಾಡಿದರೆ ವಾಹನ ಸಂಚಾರ ಸುಗಮ ಆಗುತ್ತದೆ ಎಂದು ಮಾಹಿತಿಯನ್ನ ನೀಡಿದರು. ಇದರ ಜೊತೆಗೆ ವಿವಿಧ ಸಲಹೆ ಸೂಚನೆಗಳನ್ನು ನೀಡಿದರು. ಪುತ್ತೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನಿಲ್, ಸಂಚಾರ ಪೊಲೀಸ್ ಠಾಣೆಯ SI ರಾಮನಾಯಕ್, ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾರ್ ಗೌರಿ, ಸದಸ್ಯ ಶಕ್ತಿ ಸಿನ್ಹಾ, PG ಜಗನ್ನಿವಾಸ್ ರಾವ್, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ವಾಮನ್ ಪಿ ಮೊದಲಾದವರು ಈ ವೇಳೆ ಪಾಲ್ಗೊಂಡಿದ್ದರು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.